ಮಾತಿಯಲ್ಲಿ ಬಂದದ್ದು ಮಹಾರಾಜ. ನಿನಗೆ ಅಭ್ಯಾಸ ಆಗಿದೆ ಎಲ್ಲ ಕೊಟ್ಟು ಗೆದ್ದಂತ ವಿಚಾರ ಹೇಳುವುದು ಏನು ಅಂತ ಹೇಳಿದ್ರೆ ಹೇಳಲಿಕ್ಕೆ ಎಂತ ಕರ್ಮವೂ ಇಲ್ಲ. ಅಷ್ಟು ದೊಡ್ಡ ವಿಷಯ ಉಂಟು ಹೇಳು. ಆಯ್ತು, ಅದನ್ನ ಹೇಳ್ತೇನೆ ಮಹಾರಾಜ. ಹೇಳೋದಕ್ಕೆ ಎಂತ ಕರ್ಮ ಇಲ್ಲ ಅಂತ ಹೇಳಿ ವರ್ತಮಾನ ಕಾಲದಲ್ಲಿ ಇಷ್ಟರವರೆಗೆ ದೇವೇಂದ್ರ ಮಹಾಶಯರು ಮಹಾಶಯರು ಬೇಡ ಮಹಾಶಯರು ದೇವೇಂದ್ರ ಮಹಾಶಯ ಆಳಿಕೊಂಡು ಬರ್ತಾ ಇದ್ದರು. ಇನ್ನು ಮುಂದಕ್ಕೆ ವೃಷಭಾಸುರರಾಯರು ಆಳಿಕೊಂಡು ಬರ್ತಾರೆ. ಹಾಗಾಗಿ ದೇವೇಂದ್ರ ಮಹಾಶಯರು ಹೇಳಿದ್ದಲ್ಲ, ಈಗ ವೃಷಭಾಸುರ ಮಹಾಶಯರು ವೃಷಭಾಸುರ ಮಹಾಶಯರು